ಕಾಪು ಗ್ರಾಮೋದ್ಧಾರ ಸಂಘ ಮಹಾದೇವಿ ಪ್ರೌಢಶಾಲೆ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಮಹಾದೇವಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಶಾಸಕ ಗುರ್ಮೇಶ್ವರ ಶೆಟ್ಟಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಗುರ್ಮೇಶ್ವರ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬ ಸಾಧಕನಿಗೂ ಹುಟ್ಟಿದ ಊರು ಮತ್ತು ಕಲಿತ ಶಾಲೆಯಲ್ಲಿ ನೀಡುವ ಸನ್ಮಾನ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತದೆ. ಕ್ಷೇತ್ರದ ಜನತೆಯ ಬೆಂಬಲ, ಆಶೀರ್ವಾದ ಮತ್ತು ಸಹಕಾರದಿಂದಾಗಿ ಶಾಸಕನಾಗಿ ಆಯ್ಕೆಯಾಗಿದ್ದು, ಜನರು ಇಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ, ಮಾತು ಮತ್ತು ಕೃತಿಗೆ ವ್ಯತ್ಯಾಸವಾಗದಂತೆ ಜನಸೇವೆಗೈಯುವ ದೀಕ್ಷೆ ತೊಟ್ಟಿದ್ದೇನೆ ಎಂದರು. ಕಾಪು ಗ್ರಾಮೋದ್ಧಾರ ಸಂಘದ ಅಧ್ಯಕ್ಷ ಶೇಖರ್ ಸಾಲ್ಯಾನ್ ಅಧ್ಯಕ್ಷತೆ ವಹಿಸಿದ್ರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಮೇಶ್ ಹೆಗಡೆ, ನಿವೃತ್ತ ಅಧ್ಯಾಪಕ ಅನಂತ ಯು ಪಡಿಯಾಲ್, ಮುಖ್ಯೋಪಾಧ್ಯಾಯಿನಿ ಯು ಜ್ಯೋತಿ ಮತ್ತಿತರರು ಉಪಸ್ಥಿತರಿದ್ದರು. ಕಲಿಸಿದ ಗುರುಗಳಿಂದ ಒಂದು ಸನ್ಮಾನ ಸ್ವೀಕರಿಸುವ ಮಂದಿಗೆ ಹಾಕುವಂತೆ ವಿನಂತಿಸಿಕೊಳ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ವಂದನೆಗಳು. ಭಾಸ್ಕರ್ ಶೆಟ್ಟಿ ಅವರು ನಮ್ಮ ಮನೆಗೆ ಬರ್ತಾ ಬಂದಾಗ ಅನಿವಾರ್ಯವಾಗಿ ಬರ್ತಾರೆ. ನೀವು ಕೊಡುವಲ್ಲಿ ಒಂದು 50 ರೂಪಾಯಿ ಕೊಡಿ, ಒಂದು ಫುಲ್ಲಿರಿಸಿ ಸಮಾಧಾನ ಮಾತನಾಡಿದಾಗ ಹೇಗೆ ಒಬ್ಬ ರೋಗಿಗೆ ನಾವು ಹೋಗಿ ನಾನಿದ್ದೀನಿ ಅಂತ ಹೇಳಿದರೆ ಹೇಗೆ ಒಂದು 50% ಧೈರ್ಯ ಸಿಗ್ತದೆ. ಸಾಂತ್ವನ ಹೇಳಿದಾಗ ನೊಂದವರಿಗೆ ಬೆಂದವರಿಗೆ ಒಂದು ಎದುರಿನಲ್ಲಿ ಕೈ ಹಾಕಿ ಸಾಂತ್ವನ ಹೇಳಿದಾಗ ಬಹುಶಃ ನೀವು ಯಾವ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ, ಚುನಾವಣೆ ನನಗೆ ಅನುಭವನೇ ಇಲ್ಲ.